ಶ್ರೀ ಕ್ಷೇತ್ರ ಪೇಟೆಬೆಟ್ಟು ಕಟಪಾಡಿ ಭಗವಾನ್ ಶ್ರೀ ಬಬ್ಬುಸ್ವಾಮಿ ಮತ್ತು ಕೊರಗಜ್ಜ ಕ್ಷೇತ್ರದಲ್ಲಿ ದೀಪೋತ್ಸವ ನಡೆಯಿತು. ಇಡೀ ಕ್ಷೇತ್ರ ದೀಪಗಳ ಪ್ರಖರತೆಯಿಂದ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿತ್ತು. ಕಾರಣಿಕ ಕ್ಷೇತ್ರವನ್ನು ಒಳಗೊಂಡ ಈ ದೈವ ಕ್ಷೇತ್ರದಲ್ಲಿ ಭಕ್ತಿ ಭಾವದಿಂದ ಬೇಡಿಕೊಂಡ್ರೆ ಸಕಲವು ಫಲಪ್ರದವಾಗುತ್ತೆ ಅನ್ನುವ ನಂಬಿಕೆ ಹೆಣ್ಣಿನಿಂದಲೂ ಬೆಳೆದುಕೊಂಡು ಬಂದಿದೆ. ಈ ವೇಳೆ ಕ್ಷೇತ್ರದ ಸಮಿತಿ ಸದಸ್ಯ ತುಕಾರಾಮ ನಮ್ಮ ಕುಡ್ಲ ವಾಹಿನಿಯೊಂದಿಗೆ ಮಾತನಾಡಿ, ದೀಪೋತ್ಸವದ ಈ ಶುಭ ಸಂದರ್ಭದಲ್ಲಿ ಲೋಕಕ್ಕೆ ಬಂದ ಸಕಲ ಸಂಕಷ್ಟಗಳು ನಿವಾರಣೆಯಾಗಲಿ, ಕ್ಷೇತ್ರದ ಬಬ್ಬುಸ್ವಾಮಿ ಮತ್ತು ಕೊರಗಜ್ಜ ದೈವಗಳು ಎಲ್ಲರಿಗೆ ಒಳ್ಳೆಯದು ಮಾಡಲಿ ಎಂದರು. ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ, ಭಗವಾನ್ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನ ಶ್ರೀ ಸ್ವಾಮಿ ಕೊರಗಜ್ಜ ಸನ್ನಿಧಿ ಪೇಟೆಬೆಟ್ಟು ಕಟಪಾಡಿ ಈ ಒಂದು ಪವಿತ್ರ ಸಾನ್ನಿಧ್ಯದಲ್ಲಿ ನಾವೊಂದು ಎಲ್ಲ 10 ಸಮಸ್ತರು ನಮ್ಮ ಸಹಪಾಠಿಗಳೆಲ್ಲ ಸೇರಿಕೊಂಡು ಒಂದು ಲಕ್ಷದೀಪದ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಭಗವಾನ್ ಬಬ್ಬುಸ್ವಾಮಿ ಕೊರಗಜ್ಜನ ಅನುಗ್ರಹ, ಅದೇ ರೀತಿ ನಮ್ಮ ಅಧ್ಯಕ್ಷರಾದಂತಹ ಶ್ರೀಯುತ ಹರಿಶ್ಚಂದ್ರ ಪಿಲಾರ್ ಇವರ ಒಂದು ಸಂಪೂರ್ಣ ಸಲಹೆ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ 10 ಸಮಸ್ತರು, ನಮ್ಮ ಈ ಸಾನ್ನಿಧ್ಯಕ್ಕೆ ಯಾರೆಲ್ಲ ಸಹಕಾರಿಗಳಿದ್ದಾರೆ ಅವರೆಲ್ಲ ಬಂದು ಜೊತೆಗೂಡಿಸಿ ಬಹಳ ಅಂದವಾಗಿ ಮೂಡಿಸಿಕೊಟ್ಟಿದ್ದಾರೆ. ಈ ಒಂದು ಲಕ್ಷದೀಪೋತ್ಸವ ಸಂದರ್ಭದಲ್ಲಿ ಎಲ್ಲ ದೀಪಗಳು ಯಾವ ರೀತಿ ಬೆಳಗ್ತಾ ಇದೆ, ಈ ಸಾನ್ನಿಧ್ಯಕ್ಕೆ ಬರುವಂತಹ ಎಲ್ಲ ಭಕ್ತಾದಿಗಳ ಬದುಕು ಕೂಡ ಈ ದೀಪದಂತೆ ಬೆಳಗಲಿ ಎಂದು ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ.